ಅದು ಡಾಕ್ಟರ್ ರಾಜ್ಕುಮಾರೇ ಆಗಿರಲಿ, ವಿಜಯ್ ಮಲ್ಯ ಆಗಿರಲಿ, ಅಂಬರೀಷ್ ಆಗಿರಲಿ, ಕೋಡೇಸ್ ಮಾಲೀಕ ಶ್ರೀಹರಿ ಕೋಡೆ ಆಗಿರಲಿ, ಇತ್ತೀಚೆಗೆ ದರ್ಶನ್, ಯಶ್, ಶಿವಣ್ಣ ಅಥವಾ ರಾಹುಲ್ ದ್ರಾವಿಡೆ ಆಗಿರಲಿ, ದೊಡ್ಡ ದೊಡ್ಡ ಬಿಸಿನೆಸ್ ಮನ್ಗಳು, ದೊಡ್ಡ ದೊಡ್ಡ ಸಿನಿಮಾ ತಾರೆಗಳು, ದೊಡ್ಡ ದೊಡ್ಡ ಕ್ರಿಕೆಟ್ ಪಟುಗಳು ತಾವು ತಮ್ಮ ಹೊಸ ಕಾರನ್ನ ಖರೀದಿಸಿದಾಗ ಮೊದಲು ಪೂಜೆ ಮಾಡಿಸುವುದೇ ಈ ದೇವಸ್ಥಾನದಲ್ಲಿ ಅಂದ್ರೆ ನೀವು ನಂಬುತ್ತೀರಾ? ಅಷ್ಟಕ್ಕೂ ಇದೇ ದೇವಸ್ಥಾನದಲ್ಲಿ ಬಂದು ತಮ್ಮ ಹೊಸ ಗಾಡಿಯನ್ನ ಪೂಜೆ ಮಾಡಿಸುವುದು ಯಾಕೆ? ಈ ದೇವಸ್ಥಾನದ ವಿಶೇಷತೆ ಏನು? ದೇವಸ್ಥಾನ ಚಿಕ್ಕದಾದರೂ ಕೂಡ ಅಷ್ಟು ಶಕ್ತಿಶಾಲಿ ಆಗಿದ್ದು ಹೇಗೆ? ಈ ದೇವಸ್ಥಾನದಲ್ಲಿ ಇರುವ ಆ ದೇವರ ಮೂರ್ತಿ ಸಿಕ್ಕಿದ್ದು ಹೇಗೆ? ನಿಜಕ್ಕೂ ಈ ದೇವಸ್ಥಾನದ ಪ್ರತಿಯೊಂದು ಮಾಹಿತಿ ಕ್ಷಣ ಕ್ಷಣಕ್ಕೂ ರೋಮ ರೋಮಗಳನ್ನ ರೋಮಾಂಚನಗೊಳಿಸುತ್ತದೆ. ಬನ್ನಿ ಹಾಗಾದ್ರೆ ಆ ರೋಚಕ ದೇವಸ್ಥಾನದ ನಿಗೂಢ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದು 40 ಹಾಗೂ 50ರ ದಶಕ. ಮೈಸೂರಿನ ಮಹಾರಾಜರಾಗಿದ್ದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಮೈಸೂರಿನಿಂದ ಬೆಂಗಳೂರಿನ ಅರಮನೆಗೆ ಇದೇ ರಸ್ತೆಯಲ್ಲಿ ಅವರ ರೋಲ್ಸ್ ರಾಯ್ಸ್ ಕಾರಲ್ಲಿ ಹೋಗುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಇದೇ ರಸ್ತೆಯಲ್ಲಿ ಅದು ಕೆಟ್ಟು ಹೋಗುತ್ತದೆ. ಕಾರಿನ ಚಾಲಕ ಕಾರನ್ನ ರಿಪೇರಿ ಮಾಡಿಸುತ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ದೇವಾಲಯಕ್ಕೆ ರಾಜರು ಭೇಟಿ ಕೊಡುತ್ತಾರೆ. ಭಕ್ತಿಯಿಂದ ಪೂಜಿಸಿ ತಮ್ಮ ಕಾರಿನ ಎಲ್ಲ ಅಡೆತಡೆಗಳನ್ನ ನಿವಾರಿಸಲು ಬೇಡಿಕೊಂಡ ಕೆಲವು ಕ್ಷಣಗಳಲ್ಲಿ ಕೆಟ್ಟು ಹೋಗಿದ್ದ ಕಾರು ಇದ್ದಕ್ಕಿದ್ದ ಹಾಗೆ ಶುರುವಾಗುತ್ತದೆ. ಮಹಾರಾಜರೇ ಒಂದು ಕ್ಷಣ ತಬ್ಬಿಬ್ಬಾಗಿ ಹೋಗಿದ್ದರು. ಇದೇ ರೀತಿ ಅನುಭವ ಅವರಿಗೆ 2 ಬಾರಿ ಕೂಡ ಆಗಿತ್ತು. ನಂತರ ಮಹಾರಾಜರು ಈ ರಸ್ತೆಯಲ್ಲಿ ಹಾದು ಹೋಗುವಾಗಲೆಲ್ಲ ಈ ದೇವಾಲಯಕ್ಕೆ ಭೇಟಿ ನೀಡುವುದನ್ನ ರೂಢಿ ಮಾಡಿಕೊಳ್ಳುತ್ತಾರೆ. ಅರಮನೆಗೆ ಹೊಸದಾಗಿ ಖರೀದಿಸಿದ್ದ ಎಲ್ಲ ವಾಹನಗಳನ್ನ ಕಡ್ಡಾಯವಾಗಿ ಈ ದೇವಾಲಯದಲ್ಲಿ ಪೂಜೆ ಮಾಡಿಸುವ ಸಂಪ್ರದಾಯ ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಹೊಸ ಗಾಡಿಯನ್ನ ಇಲ್ಲಿ ಪೂಜೆ ಮಾಡಿಸಿದರೆ ಆ ವಾಹನಗಳು ಎಲ್ಲಿಯೂ ಅಪಘಾತಕ್ಕೆ ಈಡಾಗುವುದಿಲ್ಲ ಮತ್ತು ದಾರಿಯಲ್ಲಿ ಕೆಟ್ಟು ನಿಲ್ಲುವುದಿಲ್ಲ ಎನ್ನುವ ಮಹಾರಾಜರ ನಂಬಿಕೆ ಆಗಿರುತ್ತದೆ. ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ಕಾಲಕ್ರಮೇಣ ಮಹಾರಾಜರ ಈ ನಂಬಿಕೆಯನ್ನೇ ಅವರ ಪ್ರಜೆಗಳು ಸಹ ಅನುಸರಿಸಲು ಪ್ರಾರಂಭಿಸುತ್ತಾರೆ. ತಮ್ಮ ಹೊಸ ಸೈಕಲ್ ಆಗಲಿ, ದ್ವಿಚಕ್ರ ವಾಹನವಾಗಲಿ, ಕಾರು, ಬಸ್ಸುಗಳಿಂದ ದೊಡ್ಡ ದೊಡ್ಡ ಮೋಟಾರು ವಾಹನಗಳನ್ನ ಇಲ್ಲಿಯೇ ಪೂಜೆ ಮಾಡಿಸಲು ಮುಂದಾಗುತ್ತಾರೆ. ವರ್ಷಕ್ಕೊಮ್ಮೆ ದಸರಾದಲ್ಲಿ ಬರುವ ಆಯುಧ ಪೂಜೆ ಎಂದು ತಮ್ಮ ವಾಹನಗಳ ಪೂಜೆಯನ್ನ ಇಲ್ಲಿಯೇ ಮಾಡಿಸಲು ಮುಂದಾದ ನಂತರ ಈ ಪಾತಾಳ ಗಣೇಶನ ಹೆಸರನ್ನ ಟ್ರಾಫಿಕ್ ಗಣೇಶ, ಆಕ್ಸಿಡೆಂಟ್ ಗಣೇಶ, ವಾಹನ ಗಣೇಶ, ಗಾಡಿ ಗಣೇಶ ಎಂದು 10 ಹೆಸರುಗಳಿಂದ ಕರೆಯಲು ಪ್ರಾರಂಭಿಸುತ್ತಾರೆ. ಮೈಸೂರಿನ ದಿವಾನರಾಗಿದ್ದ ಶ್ರೀ ಟಿ ಆನಂದರಾವ್ ಅಂದ್ರೆ ಈಗಿನ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಖ್ಯಾತಿಯ ಆ ಮಹಾನ್ ವ್ಯಕ್ತಿ ಸಹ ಆಗಾಗ ಈ ದೇವಾಲಯಕ್ಕೆ ಬಂದು ತಮ್ಮ ಗಾಡಿಗಳನ್ನ ಪೂಜೆ ಸಲ್ಲಿಸುತ್ತಿದ್ದರು. ನಂತರ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ದೇವರಾಜ ಅರಸರು ಸಹ ಬಹಳ ಶ್ರದ್ಧಾ ಭಕ್ತಿಯಿಂದ ಈ ದೇವರಿಗೆ ನಡೆದುಕೊಳ್ಳುತ್ತಿದ್ದರು. ನಂತರ ಬಂದಂತಹ ಹಲವಾರು ಮುಖ್ಯಮಂತ್ರಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನ ಸಲ್ಲಿಸುತ್ತಿದ್ದರು. ಮೈಸೂರು ಅರಸರ ಈ ಅನುಭವ ನಡೆದ ನಂತರ ಕೆಲವು ಸಮಯದಲ್ಲಿ ಇದೇ ರಸ್ತೆಯಲ್ಲಿ ಟಿವಿಎಸ್ ಸುಂದರಂ ಕಂಪನಿ ಅಂದರೆ ಟಿವಿಎಸ್ ಸಂಸ್ಥೆ ತಮ್ಮ ಕಾರಿನ ಶೋರೂಮ್ ನಲ್ಲಿ ಗ್ರಾಹಕರು ಖರೀದಿಸಿದ ಹೊಸ ಕಾರಿನ ಪೂಜೆಯನ್ನ ಇದೇ ದೇವಾಲಯದಲ್ಲಿ ಪೂಜೆ ಮಾಡಿಸಿ ಗ್ರಾಹಕರಿಗೆ ಕೀ ಕೊಡುವ ಸಂಪ್ರದಾಯವನ್ನ ಆರಂಭಿಸುತ್ತಾರೆ. ನಂತರ ಅದರ ಪಕ್ಕದಲ್ಲಿ ಆರಂಭವಾದ ನಿಸಾನ್, ಬೆಂಜ್ ಹಾಗೂ ಇತರೆ ಹೈಟೆಕ್ ಕಾರಿನ ಶೋರೂಮ್ಗಳು ಕೂಡ ಇದೇ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬರುತ್ತವೆ. ಅನೇಕರು ತಮ್ಮ ಜಾತಿ, ಮತ, ಧರ್ಮವನ್ನ ಲೆಕ್ಕಿಸದೆ ಬೇರೆ ಕಡೆಗೂ ಖರೀದಿಸಿದಂತಹ ತಮ್ಮ ವಾಹನಗಳನ್ನ ಅಪಘಾತವಾಗದಿರಲಿ ಮತ್ತು ನಡು ರಸ್ತೆಯಲ್ಲಿ ಮಧ್ಯೆ ಕೆಟ್ಟು ನಿಲ್ಲದಿರಲಿ ಎಂದು ಈ ಗಣೇಶನ ದೇವಾಲಯಕ್ಕೆ ತಂದು ಪೂಜೆ ಮಾಡಿಸಿಕೊಂಡು ಹೋಗುವ ಸಂಪ್ರದಾಯ ಈಗಲೂ ನೀವು ಇಲ್ಲಿ ಕಾಣಬಹುದು. ಬೆಂಗಳೂರು ಬಂದವರು MG ರಸ್ತೆ ನೋಡದೇ ಇರುವವರು ತುಂಬಾ ಕಡಿಮೆ. ಅಲ್ಲಿಯೇ ಕಸ್ತೂರ್ಬಾ ರಸ್ತೆ ಕೂಡ ಇದೆ. ನಿಮಗೆಲ್ಲ ತಿಳಿದಿರುವಂತೆ ಶ್ರೀಮತಿ ಕಸ್ತೂರಿಬಾಯಿ ಮಹಾತ್ಮ ಗಾಂಧಿಯವರ ಧರ್ಮ ಪತ್ನಿಯಾಗಿದ್ದರು. ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣದ ವೃತ್ತದಿಂದ ಎಡಭಾಗಕ್ಕೆ ತಿರುಗಿದರೆ ಅದು ಮಹಾತ್ಮ ಗಾಂಧಿ ರಸ್ತೆ, ಬಲಭಾಗಕ್ಕೆ ತಿರುಗಿದರೆ ಅದು ಅವರ ಧರ್ಮ ಪತ್ನಿ ಕಸ್ತೂರಿಬಾಯಿ ರಸ್ತೆ ಎಂದು ಕರೆಯಲಾಗುತ್ತದೆ. ಈಗಾಗಲೇ ತಿಳಿಸಿದಂತೆ ಕಸ್ತೂರಿಬಾಯಿ ರಸ್ತೆಯ ಉತ್ತರ ಭಾಗಕ್ಕೆ MG ರಸ್ತೆ ಇದ್ದರೆ ದಕ್ಷಿಣ ಭಾಗಕ್ಕೆ JC ರಸ್ತೆಯನ್ನ ಸಂಪರ್ಕಿಸುತ್ತದೆ. ಕಸ್ತೂರಿಬಾ ರಸ್ತೆಯಲ್ಲಿಯೇ ಶ್ರೀ ಕಂಠೇರಿವ ಹೊರಾಂಗಣ, ಒಳಾಂಗಣ ಕ್ರೀಡಾಂಗಣಗಳಿವೆ. ಕಬ್ಬನ್ ಪಾರ್ಕ್ ಇದೆ, ಸರ್ಕಾರಿ ವಸ್ತು ಸಂಗ್ರಹಾಲಯ, ವೆಂಕಟಪ್ಪ ಆರ್ಟ್ ಗ್ಯಾಲರಿ, ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಇಲ್ಲಿ UB ಸಿಟಿ ತಲೆ ಎತ್ತಿ ನಿಂತಿದೆ. ಟಿವಿ ಸುಂದರಂ, ನಿಸಾನ್ ಮತ್ತು ಬೆಂಜ್ ಕಾರುಗಳ ಶೋರೂಮ್ ಇಲ್ಲೇ ಇರೋದು. ಇದರ ಮಧ್ಯದಲ್ಲಿಯೇ ಹೊರಗೆ ಅತ್ಯಂತ ಚಿಕ್ಕದಾಗಿ ಕಾಣುವ ಸುಮಾರು 800ರಿಂದ 1000 ವರ್ಷಗಳಷ್ಟು ಹಳೆಯದಾದ ಗಣೇಶನ ದೇವಾಲಯವಿದೆ.
ಮಂಗಳವಾರ, ಶುಕ್ರವಾರ ಹಬ್ಬ ಹರಿದಿನಗಳು, ವಿಶೇಷವಾಗಿ ಆಯುಧ ಪೂಜೆಯಂತೂ ಇಲ್ಲಿ ಸಾವಿರಾರು ಭಕ್ತರು ಸಾವಿರಾರು ವಾಹನಗಳನ್ನ ತಂದು ಪೂಜೆ ಮಾಡಿಸಿ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ದಂಡೆಯ ಈ ಪ್ರದೇಶವನ್ನ ಹಿಂದೆ ಕಲಾಯ ನಗರಿ ಎಂದು ಕರೆಯಲಾಗುತ್ತಿತ್ತು. ಈಗಿನ ಕಸ್ತೂರಿಬಾಯಿ ರಸ್ತೆಯನ್ನ ಮೊದಲು ಇದನ್ನ ಸಿಡ್ನಿ ರಸ್ತೆ ಎಂದು ಕರೆಯಲಾಗುತ್ತಿತ್ತು. ಹಿಂದೆ ಇಲ್ಲಿ ಇದೇ ಜಾಗದಲ್ಲಿ ರಾಗಿ ಭತ್ತವನ್ನ ಬೆಳೆಯಲಾಗುತ್ತಿತ್ತು. ಕೆಲವೊಮ್ಮೆ ಇಲ್ಲಿ ನೀರಿನ ಅಭಾವ ಆದ ಕಾರಣ 3 ಮಹಿಳೆಯರು ಸೇರಿ ಇದೇ ಜಾಗದಲ್ಲಿ ಚಿಕ್ಕದೊಂದು ಬಾವಿಯನ್ನ ತೆಗೆಯಲು ನಿರ್ಧಾರ ಮಾಡುತ್ತಾರೆ. ಹೀಗೆ ಅವರು ದಿನ ರಾತ್ರಿ ಅನ್ನದೇ ಒಂದು ಬಾವಿಯನ್ನು ತೋಡುತ್ತಿರುವಾಗ ಸುಮಾರು 8 ಅಡಿ ಬಾವಿಯನ್ನು ತೆಗೆದಾಗ ಇದ್ದಕ್ಕಿದ್ದ ಹಾಗೆ ಅವರಿಗೆ ಏನೋ ಒಂದು ಕಲ್ಲು ಗೋಚರಿಸಿದ ಹಾಗೆ ಆಗುತ್ತದೆ. ಆಗ ಸ್ವಲ್ಪ ಸಾವಧಾನವಾಗಿ ಮಣ್ಣನ್ನ ತೆಗೆದಾಗ ಆ 3 ಹೆಂಗಸರು ಆ ಕಲ್ಲು ನೋಡಿ ಬೆಚ್ಚಿ ಬಿದ್ದಿದ್ದರು. ಹೌದು, ಅವರು ಕಂಡಿದ್ದು ಒಂದು ಉದ್ಭವ ಗಣೇಶನ ಮೂರ್ತಿ. ಅಷ್ಟೇ ಅಲ್ಲದೆ ಈ ಕಲ್ಲಿನ ಮೂರ್ತಿಯ ಕೆಳಗಡೆ ಹಲವಾರು ಚಿನ್ನದ ಆಭರಣಗಳು ಕೂಡ ಪತ್ತೆಯಾಗಿದ್ದವು. ತಕ್ಷಣವೇ ಆ ಮೂರ್ತಿಯನ್ನ ತೆಗೆದು ಪಕ್ಕದಲ್ಲಿ ಅದನ್ನ ಇಟ್ಟು ದಿನಂಪ್ರತಿ ಆ ಗಣೇಶನನ್ನ ಪೂಜಿಸಲು ಪ್ರಾರಂಭಿಸುತ್ತಾರೆ. ಹಾಗೂ ಇದನ್ನ ಪಾತಾಳ ಗಣೇಶ ಎಂದು ಕರೆಯುತ್ತಾರೆ. ಹೀಗೆ ಪೂಜೆ ಮಾಡಲು ಪ್ರಾರಂಭಿಸುತ್ತಲೇ ಮಳೆಯು ಕೂಡ ಪ್ರಾರಂಭವಾಗುತ್ತದೆ. ಇದರಿಂದ ಬಾವಿಯನ್ನ ತೆಗೆಯುವ ಉದ್ದೇಶ ಬಿಟ್ಟು ಚಿಕ್ಕದೊಂದು ಛಾವಣಿಯನ್ನ ಮಾಡಿ ಈ ಗಣೇಶನ ಮೂರ್ತಿಯನ್ನ ಪಾತಾಳ ಗಣೇಶ ಎಂದು ಪ್ರತಿದಿನ ಪೂಜೆ ಮಾಡಲು ಪ್ರಾರಂಭಿಸುತ್ತಾರೆ. ಹೀಗೆ ಆರಂಭವಾದ ಪೂಜೆ ಈಗಲೂ ಕೂಡ ಇಲ್ಲಿ ನಿರಂತರವಾಗಿ ನಡೆಯುತ್ತಾನೆ ಇದೆ. ಕಲ್ಲಿನ ಮೇಲೆ ಸ್ಪಷ್ಟವಾಗಿ ಗಣೇಶನ ರಚನೆಯನ್ನ ನೀವು ಕಾಣಬಹುದು. ಪ್ರತಿದಿನವೂ ಪೂಜೆಯ ಸಮಯದಲ್ಲಿ ದೇವರ ಮೇಲೆ ಕವಚದಿಂದ ಅಲಂಕಾರ ಮಾಡಲಾಗುತ್ತದೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪೂಜೆ ಪ್ರಾರಂಭಿಸುವ ಮೊದಲು ಹಾಗೂ ರಾತ್ರಿ 8:30ಕ್ಕೆ ಪೂಜೆ ಮುಗಿದ ನಂತರ ಇಲ್ಲಿಗೆ ಬಂದಲ್ಲಿ ದೇವರ ಮೇಲಿನ ಕವಚವನ್ನು ತೆಗೆದ ನಂತರ ಕಲ್ಲು ಬಂಡೆಯ ಕಲ್ಲಿನ ದೇವರ ರಚನೆಯನ್ನು ಸ್ಪಷ್ಟವಾಗಿ ನೀವು ನೋಡಬಹುದು. ರಸ್ತೆಯ ಮಟ್ಟಕ್ಕಿಂತ ಬಹಳ ತಗ್ಗಿನಲ್ಲಿ ಈ ದೇವಾಲಯ ಗರ್ಭಗುಡಿ ಇರುವುದರಿಂದ ಈ ದೇವಾಲಯವನ್ನು ಆಗಿನ ಕಾಲದಿಂದಲೇ ಪಾತಾಳ ಗಣೇಶ ಎಂದು ಕರೆಯಲಾಗುತ್ತಿತ್ತು. ಇದಕ್ಕೆ ಮುಖ್ಯ ಕಾರಣ ಇದು ಪಾತಾಳದಲ್ಲಿ ಸಿಕ್ಕ ಗಣೇಶ ಎನ್ನುವ ನಂಬಿಕೆ. ಇಲ್ಲಿನ ದೇವಾಲಯದ ಅರ್ಚಕರು ಹೇಳುವ ಪ್ರಕಾರ ಬೆಂಗಳೂರಿನ ನಿರ್ಮಾತರಾದಂತಹ ಶ್ರೀ ಕೆಂಪೇಗೌಡರು ಬೇಟೆಯಾಡಲು ಕಾಡಿಗೆ ಹೋಗುವ ಮೊದಲು, ಯುದ್ಧ ಮಾಡುವ ಮೊದಲು ಇಲ್ಲಿಗೆ ಬಂದು ಈ ಪಾತಾಳ ಗಣೇಶನ ಆಶೀರ್ವಾದ ತೆಗೆದುಕೊಂಡೇ ಹೋಗುತ್ತಿದ್ದರು ಎನ್ನುವ ನಂಬಿಕೆ ಇದೆ. ಅದಾದ ನಂತರ ಈ ಪ್ರದೇಶದ ಸುತ್ತಮುತ್ತಲಿನ ಜನರು ತಮ್ಮ ಜಾನುವಾರುಗಳನ್ನ ಯಾವುದೇ ರೀತಿಯ ರೋಗ ರುಜಿನಗಳಿಗೆ ತುತ್ತಾಗದಿರಲಿ ಎಂದು ಈ ದೇವಾಲಯಕ್ಕೆ ಕರೆತಂದು ಪೂಜೆ ಮಾಡಿಸಿಕೊಂಡು ದೇವರ ತೀರ್ಥವನ್ನ ಆ ಜಾನುವಾರುಗಳಿಗೆ ಪ್ರೋಕ್ಷಣೆ ಮಾಡುತ್ತಿದ್ದು ಕಂಡುಬರುತ್ತದೆ. ಈ ರೀತಿಯಾಗಿ ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲ್ಪಡುವ ಗಣೇಶನಿಗೆ ಟ್ರಾಫಿಕ್ ಗಣೇಶ ಎಂದು ಹೆಸರು ಬರಲು ಮೈಸೂರು ಮಹಾರಾಜರ ಕಥೆಯೊಂದು ನೀವು ಈಗಾಗಲೇ ಕೇಳಿದ್ದಾಗಿದೆ. ಆಕಸ್ಮಿಕವಾಗಿ ತಮ್ಮ ವಾಹನಗಳಿಗೆ ಅಪಘಾತವಾದಾಗ ಅದನ್ನು ಸರಿಪಡಿಸಲು ಅಗತ್ಯವಿರುವ ಹಣಕ್ಕಾಗಿ ವಾಹನ ವಿಮೆಯನ್ನ ಹೇಗೆ ಮಾಡಿಸುತ್ತಾರೋ ಹಾಗೆಯೇ ಅವರವರ ಪಾಲಿಗೆ ಅವರವರ ಭಕ್ತಿ ಎನ್ನುವಂತೆ ತಮ್ಮ ವಾಹನಗಳು ಅಪಘಾತಕ್ಕೆ ಈಡಾಗದಿರಲಿ ಎಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಈ ರೀತಿಯಾಗಿ ದೈವಿಕ ರಕ್ಷಣೆಯನ್ನು ಪಡೆಯಲು ಸಹ ಈ ದೇವರಿಗೆ ಇಲ್ಲಿ ಬಂದು ಪೂಜೆ ಮಾಡಿ ಗೌರವವನ್ನ ಸಮರ್ಪಿಸುತ್ತಾರೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಹಲವಾರು ಜನ ತಮ್ಮ ವಾಹನಗಳನ್ನ ಕಳೆದುಕೊಂಡಾಗ, ಕಳ್ಳತನವಾದಾಗ, ದಾಂಪತ್ಯ ಜೀವನದಲ್ಲಿ ವಿರಸ ಉಂಟಾದಾಗ, ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳ ವೀಸಾ ಪಡೆಯಲು ಭಕ್ತರು ಈ ದೇಶಕ್ಕೆ ಭೇಟಿ ಕೊಟ್ಟರೆ ತಮ್ಮ ಹರಕೆಗಳು ಈಡೇರುತ್ತವೆ ಅನ್ನುವ ಒಂದು ನಂಬಿಕೆ ಇದೆ. ಇನ್ನೊಂದು ವಿಶೇಷತೆ ಏನೆಂದರೆ IPL ಪ್ರಾರಂಭವಾಗುವ ಮೊದಲು RCB ತಂಡದ ಮೊದಲ ಪೂಜೆ ಇಲ್ಲಿಯೇ ನಡೆಯುತ್ತದೆ. ಅಷ್ಟೇ ಅಲ್ಲದೆ ಭಾರತ ಯಾವುದೇ ಒಂದು ಟೂರ್ನಮೆಂಟ್ ಆಡುವ ಮೊದಲು ಇಲ್ಲಿ ಚಾಚು ತಪ್ಪದೆ ಈ ದೇವಸ್ಥಾನದಲ್ಲಿ ಗಣೇಶನ ಪೂಜೆ ಕೂಡ ನಡೆಯುತ್ತದೆ. ಹೀಗಾಗಿ ಕೆಲವರು ಇದನ್ನ ಕ್ರಿಕೆಟ್ ಗಣೇಶ ಎಂದು ಕೂಡ ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಶ್ರೀಮಂತರು ಬೆಂಗಳೂರಿಗೆ ಬಂದಾಗ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗುತ್ತಿದ್ದಾರೆ. ಅವರಲ್ಲಿ ಅಂಬಾನಿ, ಅದಾನಿ, ಆದಿತ್ಯ ಬಿರ್ಲಾ ಅಂತಹ ದೊಡ್ಡ ಶ್ರೀಮಂತರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಿರುವುದು ನಿಜಕ್ಕೂ ಎಲ್ಲರನ್ನ ಈಗ ಅಚ್ಚರಿಗೊಳಿಸುತ್ತಿದೆ. ಇದಕ್ಕೆ ಕಾರಣ ಆ ಗಣೇಶನ ಮಹಿಮೆ ಎಂದೇ ಎಲ್ಲರೂ ನಂಬುತ್ತಾರೆ. ಸ್ನೇಹಿತರೆ, ಹಾಗಾದ್ರೆ ತಡ ಯಾಕೆ? ನೀವೇನಾದ್ರೂ ಬೆಂಗಳೂರಿಗೆ ಬಂದಾಗ, ಅದರಲ್ಲೂ MG ರೋಡು, ಬ್ರಿಗೇಡ್ ರೋಡು, ಕಸ್ತೂರಿಬಾ ರೋಡ್ಗೆ ಬಂದಾಗ ತಪ್ಪದೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಹಾಗೇನಾದ್ರೂ ಹೊಸ ಒಂದು ಕಾರನ್ನ, ಗಾಡಿಗಳನ್ನ ಖರೀದಿಸಿದಾಗ ತಪ್ಪದೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಗಳನ್ನ ಮಾಡಿಸಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಗಣೇಶ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.